ಪ್ರತಿಯೊಬ್ಬ ರೈತರು ಸ್ಟಿಕ್ಕರ್ ಬಳಸುತ್ತಾರೆ. ಆದ್ರೆ ನಿಮ್ಗೆ ಸ್ಟಿಕ್ಕರ್ ನಿಂದ 100% ರಿಸಲ್ಟ್ ಬರ್ತಾ ಇದೆಯಾ ಇಲ್ವಾ? ನಮ್ಮ ಸ್ಟಿಕ್ಕರ್ ಸಿಲಿಕಾನ್ ಬೇಸ್ ಹೌದಲ್ವಾ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಸ್ಟಿಕ್ಕರ್ ನ ಕೆಲಸ ಕೇವಲ ಔಷಧವನ್ನ ಎಲೆಗಳ ಮೇಲೆ ಅಂಟಿಸಿ ಇಡೋದಷ್ಟೇ ಅಲ್ಲ, ಅದನ್ನ ಇಡೀ ಎಲೆಗೆ ಹರಡೋದು ಕೂಡ ಆಗಿದೆ. ಅದು ಎಲೆಯ ಒಳಗೆ ಇಳಿಯಬೇಕು ಮತ್ತು ಮಳೆ ಬಂದಾಗ ನಾವು ಸ್ಪ್ರೇ ಮಾಡಿದ್ರು ಕೂಡ ನಮ್ಮ ಸ್ಪ್ರೇ ತೊಳೆದು ಹೋಗ್ಬಾರ್ದು ಅನ್ನೋ ರೀತಿ ಇರಬೇಕು. ಮಾರ್ಕೆಟ್ ನಲ್ಲಿ ತುಂಬಾ ಸ್ಟಿಕ್ಕರ್ ಗಳು ಇವೆ, ಆದ್ರೆ ನಮ್ಮ ಸ್ಟಿಕ್ಕರ್ ಏನಾದ್ರೂ ಸಿಲಿಕಾನ್ ಬೇಸ್ ಆಗಿದ್ರೆ ಒಂದು ನಮ್ಮ ಔಷಧ ಎಲೆಗಳ ಮೇಲೆ ವೇಗವಾಗಿ ಹರಡುತ್ತೆ. ಎರಡನೇ ವಿಷಯ ಅಂದ್ರೆ ಆ ಔಷಧ ಎಲೆ ಒಳಗೆ ಚೆನ್ನಾಗಿ ಹೀರಿಕೊಳ್ಳುತ್ತೆ. ಮತ್ತು ಮೂರನೇ ವಿಷಯ ಅಂದ್ರೆ ಮಳೆ ಬಂದ ಮೇಲೆ ಅದ ಮೇಲೂ ಕೂಡ ನಮ್ಮ ಔಷಧ ತೊಳೆದು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಸ್ಟಿಕ್ಕರ್ ಬಳಸೋದು ಅಗತ್ಯ. ಇದಕ್ಕಾಗಿ ನೀವು KB ಬಯೋ ಆರ್ಗಾನಿಕ್ಸ್ ನ ಬ್ಯಾಲೆನ್ಸ್ ಸ್ಟಿಕ್ ನ ಬಳಸಬಹುದು. ಬ್ಯಾಲೆನ್ಸ್ ಸ್ಟಿಕ್ ಸಿಲಿಕಾನ್ ಬೇಸ್ ಸ್ಟಿಕ್ಕರ್ ಆಗಿರೋದ್ರಿಂದ ನಮಗೆ ಈ ಎಲ್ಲಾ ಪ್ರಯೋಜನಗಳು ಸಿಗುತ್ತವೆ ಮತ್ತು ನಾವು ಸ್ಪ್ರೇ ಮಾಡಿದ ಔಷಧದ ಎಫಿಷಿಯನ್ಸಿ ಹೆಚ್ಚಾಗಲು ಇದು ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ನೀವು ಸ್ಪ್ರೇ ಮಾಡುವಾಗ ಸಿಲಿಕಾನ್ ಬೇಸ್ ಸ್ಟಿಕ್ಕರ್ ಬಳಸುತ್ತೀರಾ? ಕಮೆಂಟ್ ಮಾಡಿ ಮತ್ತು ಇಂಥದ್ದೇ ಮಾಹಿತಿಗಾಗಿ KB ಬಯೋ ಆರ್ಗಾನಿಕ್ಸ್ ಜೊತೆ ಕನೆಕ್ಟ್ ಆಗಿರಿ.